ಹಾಯ್ ನಮಸ್ತೆ ಗೆಳೆಯರೇ, ನೀವು ಹೇಗಿದ್ದೀರಾ? ನಿಖುಲ್ ಎಂಚವುಲ್ಲರು ಕನ್ನಡದಲ್ಲಿ ತುಳು ಕಲಿಯಿರಿ ವಿಡಿಯೋ ಸರಣಿಗೆ ನಿಮಗೆಲ್ರಿಗೂ ನಲ್ಮೆಯ ಸ್ವಾಗತ ಗೆಳೆಯರೇ. ಮತ್ತು ಎಂಚಿನ ಮಲ್ತೊಂದುಲ್ಲರು ಫ್ರೆಂಡ್ಸ್, ನೀವು ನಿಮ್ಮ ತುಳು ಫ್ರೆಂಡ್ಸ್ ಗ್ರೂಪಲ್ಲಿ ಕೂತಾಗ ಅವರು ಏನೇನೋ ತುಳುವಲ್ಲಿ ಜೋರಾಗಿ ಮಾತಾಡಿಕೊಂಡು ನಗ್ತಾ ಇರ್ತಾರೆ. ನಿಮಗೆ ಮಾತ್ರ ಅಯ್ಯೋ ಇವರು ಏನು ಹೇಳ್ತಿದ್ದಾರೆ ಅಂತ ಕನ್ಫ್ಯೂಷನ್ ಆಗುತ್ತಾ? ಇನ್ನು ಮುಂದೆ ಆ ಕನ್ಫ್ಯೂಷನ್ನೇ ಬೇಡ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಮಂಗಳೂರು ಸ್ಟೈಲ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ತುಳು ಭಾಷೆಯಲ್ಲೇ ಮಾತಾಡಿಕೊಂಡು ಹೇಗೆ ಫುಲ್ ಟೈಮ್ ಪಾಸ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಯಾಕೆ ಗೊತ್ತಾ? ಯಾಕಂದರೆ ತುಳು ಮಾತಾಡೋದೇ ಒಂದು ಕಿಕ್ ಅಲ್ವಾ? ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇ ವಾಕ್ಯ, ನಾವು ಫ್ರೆಂಡ್ಸ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತೇವಲ್ವ, ಈಗ ಮೊದಲನೇ ವಾಕ್ಯ ಎಂತಂತ ಹೇಳ್ತೇನೆ. ಸುಮ್ಮನೆ ತಮಾಷೆ ಮಾಡಬೇಡ. ಸುಮ್ಮನೆ ತಮಾಷೆ ಮಾಡಬೇಡ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಪೊಕ್ಕಡೆ ಕುಸಾಲ್ ಮಲ್ಪೊಡ್ಚಿ. ಪೊಕ್ಕಡೆ ಕುಸಾಲ್ ಮಲ್ಪೊಡ್ಚಿ. ತಮಾಷೆ ಅಂದರೆ ಕುಸಾಲ್. ಪೊಕ್ಕಡೆ ಕುಸಾಲ್ ಮಲ್ಪೊಡ್ಚಿ. ಮುಂದಿನ ವಾಕ್ಯ, ಅದೊಂದು ದೊಡ್ಡ ಕತೆ. ಅದೊಂದು ದೊಡ್ಡ ಕತೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಅವೊಂಜಿ ಮಲ್ಲ ಕಥೆ. ಅವೊಂಜಿ ಮಲ್ಲ ಕಥೆ. ದೊಡ್ಡದು ಅಂದರೆ ಮಲ್ಲ. ಅವೊಂಜಿ ಮಲ್ಲ ಕಥೆ. ಮುಂದಿನ ವಾಕ್ಯ, ಹೌದಾ ನಿಜವಾಗ್ಲೂನಾ ಅಂದರೆ ಆಶ್ಚರ್ಯದಿಂದ ಕೇಳೋದು, ಹೌದಾ ನಿಜವಾಗ್ಲೂನಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದಾಯ್ತಾ, ಅಂದ. ಹೌದಾ ಅಂದ. ಸತ್ಯನಾ ನಿಜವಾಗ್ಲೂ. ಸತ್ಯನಾ ಅಂದ. ಸತ್ಯನಾ. ಮುಂದಿನ ವಾಕ್ಯ, ಏನೇ ಆದರೂ ನಾನು ನಿನ್ನ ಜೊತೆಗಿದ್ದೇನೆ. ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಇನ್ನೊಬ್ಬ ಸ್ನೇಹಿತ ಅಥವಾ ಸ್ನೇಹಿತೆಗೆ ಒಂದು ಭರವಸೆ ಕೊಡುವ ಮಾತು ಇದು. ಏನೇ ಆದರೂ ನಾನು ನಿನ್ನ ಜೊತೆಗಿದ್ದೇನೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ದಾದಾಂಡಲ ಯಾನು ನಿನ್ನೊಟ್ಟುಗುಲ್ಲೆ. ದಾದಾಂಡಲ ಯಾನು ನಿನ್ನೊಟ್ಟುಗುಲ್ಲೆ. ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೇನೆ. ದಾದಾಂಡಲ ಯಾನು ನಿನ್ನೊಟ್ಟುಗು ಉಲ್ಲೆ. ಮುಂದಿನ ವಾಕ್ಯ, ನಿನ್ನ ಜೊತೆ ಮಾತನಾಡುವಾಗ ನನಗೆ ತುಂಬ ಖುಷಿಯಾಗ್ತದೆ. ನಿನ್ನ ಜೊತೆ ಮಾತನಾಡುವಾಗ ನನಗೆ ತುಂಬ ಖುಷಿಯಾಗ್ತದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ನಿನ್ನೊಟ್ಟಿಗೂ ಪಾತೇರ್ನಾಗ ಎಂಕ್ ಮಸ್ತ್ ಖುಷಿ ಆಪುಂಡು. ನಿನ್ನೊಟ್ಟಿಗೂ ಪಾತೇರ್ನಾಗ ಎಂಕ್ ಮಸ್ತ್ ಖುಷಿ ಆಪುಂಡು. ನಿನ್ನ ಜೊತೆ ಮಾತನಾಡುವಾಗ ನನಗೆ ತುಂಬ ಖುಷಿಯಾಗ್ತದೆ. ನಿನ್ನೊಟ್ಟಿಗೂ ಪಾತೇರ್ನಾಗ ಎಂಕ್ ಮಸ್ತ್ ಖುಷಿ ಆಪುಂಡು. ಮುಂದಿನ ವಾಕ್ಯ, ನಮ್ಮ ಸ್ನೇಹಕ್ಕೆ ಸಾಟಿ ಇಲ್ಲ. ನಮ್ಮ ಸ್ನೇಹಕ್ಕೆ ಸಾಟಿ ಇಲ್ಲ. ಇದನ್ನು ತುಳುವಲ್ಲಿ ಹೀಗೆ ಹೇಳೋಣ, ಎಂಕಲ್ನ ದೋಸ್ತಿಕತೆಗೆ ಸಾಟಿ ಇಜ್ಜಿ. ಎಂಕಲ್ನ ದೋಸ್ತಿಕತೆಗೆ ಸಾಟಿ ಇಜ್ಜಿ. ನಮ್ಮ ಸ್ನೇಹಕ್ಕೆ ಸಾಟಿ ಇಲ್ಲ. ಎಂಕಲ್ನ ದೋಸ್ತಿಕತೆಗೆ ಸಾಟಿ ಇಜ್ಜಿ. ಹಾಗೆ ಮುಂದಿನ ವಾಕ್ಯ, ತುಳು ಮಾತನಾಡುವುದೇ ಒಂದು ಸುಖ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ತುಳು ಪಾತೆರ್ನೇ ಒಂಜಿ ಸುಖ. ತುಳು ಪಾತೆರುನನೇ ಒಂಜಿ ಸುಖ. ತುಳು ಮಾತನಾಡುವುದೇ ಒಂದು ಸುಖ. ತುಳು ಪಾತೆರುನನೇ ಒಂಜಿ ಸುಖ. ನನಗೆ ನಗು ಬರ್ತಿದೆ. ನನಗೆ ನಗು ಬರ್ತಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋಣ, ಎಂಕ್ ತೆಲಿಕೆ ಬರ್ಪುಂಡು. ಎಂಕ್ ತೆಲಿಕೆ ಬರ್ಪುಂಡು. ನಗು ಅಂದರೆ ತೆಲಿಕೆ. ಮುಂದಿನ ವಾಕ್ಯ, ನೀನು ನನ್ನ ದೊಡ್ಡ ಗೆಳೆಯ ಅಥವಾ ನೀನು ನನ್ನ ಆಪ್ತ ಗೆಳೆಯ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಈ ಎನ್ನ ಮಲ್ಲ ದೋಸ್ತಿ. ಈ ಎನ್ನ ಮಲ್ಲ ದೋಸ್ತಿ. ಮುಂದಿನ ವಾಕ್ಯ, ನಮ್ಮ ಸ್ನೇಹ ಹೀಗೆಯೇ ಉಳಿಯಬೇಕು. ನಮ್ಮ ಸ್ನೇಹ ಹೀಗೆಯೇ ಉಳಿಯಬೇಕು. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಎಂಕ್ಲೇನ ದೋಸ್ತಿಕತೆ ಇಂಚೆನೆ ಒರಿಯೋಡು. ಎಂಕ್ಲೇನ ದೋಸ್ತಿಕತೆ ಸ್ನೇಹ. ಸ್ನೇಹ ಅಂದರೆ ತುಳುವಲ್ಲಿ ದೋಸ್ತಿಕತೆ. ಎಂಕ್ಲೇನ ದೋಸ್ತಿಕತೆ ಇಂಚೆನೆ ಒರಿಯೋಡು. ಉಳಿಯಬೇಕು, ಒರಿಯೋಡು. ಹಾಂ, ಇವತ್ತಿಗೆ ಇಷ್ಟು ಸಾಕು ಆಯಿತಾ? ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ದುನಿಪು ಅಂದರೆ ಮಾತುಕತೆ ಹೀಗೇ ಇರಲಿ. ಅವರು ನಿಮ್ಮನ್ನು ನೋಡಿ, ಅರೆ ಇವಳಿಗೆ ಹೇಗೆ ತುಳು ಬರ್ತಿದೆ ಅಥವಾ ಇವನಿಗೆ ಹೇಗೆ ತುಳು ಬರ್ತಿದೆ ಅಂತ ಶಾಕ್ ಆಗಬೇಕು. ಆ ಶಾಕಿಂಗ್ ಫೇಸನ್ನು ನೀವು ಮಿಸ್ ಮಾಡ್ಕೊಳ್ಳೋದೇ ನೋಡಬೇಕು. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆನಪಿಡಿ, ತುಳು ಕಲಿಯೋದು ತುಂಬ ಈಸಿ, ಆದರೆ ನಿಮ್ಮ ಫ್ರೆಂಡ್ಸನ್ನು ಕಾಡಿಸೋದು ಅದಕ್ಕಿಂತಲೂ ಈಸಿ. ಬರ್ತೇನೆ ಆಯಿತಾ? ಕುಸಾಲ್ ಡಿಪ್ಪುಲೆ ಜಾಗ್ರತೆ ಡಿಪ್ಪುಲೆ ಸೋಲ್ಮೇಲು.